ದೇರಳಕಟ್ಟೆಯಲ್ಲಿರುವ ಯನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದಲ್ಲಿ ಪೌಷ್ಟಿಕಾಂಶದ ಅಧ್ಯಯನ ಕೇಂದ್ರವು ಅಕ್ಟೋಬರ್ 25ರಂದು ಉದ್ಘಾಟನೆಯಾಗಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಡಾ ಅನುರಾಗ್ ಭಾರ್ಗವ ತಿಳಿಸಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಭಾರತವು ಪೌಷ್ಟಿಕಾಂಶದ ಸಮಸ್ಯೆಯ ಇಬ್ಬಗೆಯ ಹೊರೆಯನ್ನ ಎದುರಿಸುತ್ತಿದೆ. ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ ಮತ್ತು ಮಕ್ಕಳಲ್ಲಿ ಹೆಚ್ಚಿನ ಪ್ರಮಾಣದ ಸೋಂಕು ಹಾಗೂ ಸಾವುಗಳು ಸಂಭವಿಸುತ್ತವೆ. ಇದಕ್ಕಾಗಿಯೇ ಯನಪೋಯ ವೈದ್ಯಕೀಯ ಕಾಲೇಜು ಬೋಧಕ ವರ್ಗ ಹಲವಾರು ವರ್ಷಗಳಿಂದ ಪೌಷ್ಟಿಕಾಂಶದ ವಿಷಯದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಯನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯವು ಕ್ಷಯ ರೋಗಿಗಳಿಗೆ ಪೌಷ್ಟಿಕಾಂಶದ ಬೆಂಬಲವನ್ನು ನೀಡಲು ರಾಷ್ಟ್ರೀಯ ನೀತಿಯ ದಾಖಲೆಯನ್ನ ರಚಿಸುವಲ್ಲಿ ಪಾತ್ರ ವಹಿಸಿದೆ ಎಂದು ಹೇಳಿದರು. Similarly, if you look at nutritional problems in India, we are still having the largest number of malnourished people in the world. Although in urban areas and in the richer people, obesity is a big problem now, contributing to diabetes, hypertension, and heart disease. Still a large part of India's population still suffers from nutritional deficiency, and it is one of the major reasons why we are still 130 in the Human Development Index. So when we every year we talk that what is happening to Human Development Index in the world, and India is in 130 out of 171 nations. And the reason for that is that life expectancy in India is still lower than in other countries. Life expectancy is a big part of that Human Development Index. And why are we low in life expectancy? It is because a lot of children, 40 lakh children still in India are dying below the age of 5 years. And half of the number of deaths are related to malnutrition. If the children were better nourished, they would not die of that diarrhea or that pneumonia than what is happening right now. ಆನಂತರ ಯನಪೋಯ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರಾದ ಡಾ ಪ್ರಭಾಧಿಕಾರಿ ಅವರು ಮಾತನಾಡಿ, ಯನಪೋಯದಲ್ಲಿ ಪೌಷ್ಟಿಕಾಂಶದ ಅಧ್ಯಯನ ಕೇಂದ್ರ ರಚನೆಯಾಗುತ್ತಿದೆ. ಈ ಕೆಲಸದಲ್ಲಿ ಅಧ್ಯಯನ ಮಾಡುವ ಭಾರತದ ವೈದ್ಯಕೀಯ ಕಾಲೇಜುಗಳಲ್ಲಿನ ಕೆಲವು ಕೇಂದ್ರಗಳಲ್ಲಿ ಒಂದಾಗಲಿದೆ. ಈ ಕೇಂದ್ರ ಎಲ್ಲಾ ವಯಸ್ಸಿನ ರೋಗಿಗಳ ಪೌಷ್ಟಿಕಾಂಶದ ಹಾಗೂ ಆರೋಗ್ಯ ಸಮಸ್ಯೆಗಳ ಕುರಿತಾಗಿ ಹೆಚ್ಚಿನ ಅಧ್ಯಯನವನ್ನು ಕೈಗೊಳ್ಳಲಿದೆ. ಈ ಪೌಷ್ಟಿಕಾಂಶದ ಅಧ್ಯಯನ ಕೇಂದ್ರವು ಅಕ್ಟೋಬರ್ 25ರಂದು ಮಧ್ಯಾಹ್ನ 2:30ಕ್ಕೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ನ ಮಾಜಿ ನಿರ್ದೇಶಕರಾದ ಡಾ ವಿಶ್ವಮೋಹನ್ ಕ್ಯಾಟಚೋ ಮತ್ತು ಯನಪೋಯ ಚಾನ್ಸಲರ್ ಯನಪೋಯ ಅಬ್ದುಲ್ಲಾ ಕುಂಜಿ ಅವರ ಉಪಸ್ಥಿತಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ICMR ಸಹಭಾಗಿತ್ವದಿಂದ ಯನಪೋಯ ಮೆಡಿಕಲ್ ಕಾಲೇಜಲ್ಲಿ ಟಿಬಿ ಮತ್ತು ಅದಕ್ಕೆ ನ್ಯೂಟ್ರಿಷನ್ ಎಷ್ಟು ಪೌಷ್ಟಿಕ ಆಹಾರ ಎಷ್ಟು ಅಗತ್ಯ ಅಂತ ಒಂದು ವರ್ಕ್ಶಾಪ್ ಮಾಡಿ ಅದರಿಂದ ಒಂದು ಇಷ್ಟು ದಪ್ಪದ ಡಾಕ್ಯುಮೆಂಟ್ ಟಿಬಿ ರೋಗಿಗಳಿಗೆ ಪೌಷ್ಟಿಕಾಂಶ ಇರುವ ಆಹಾರವನ್ನು ಹೇಗೆ ಸಪ್ಲೈ ಮಾಡಬಹುದು, ಅದು ಯಾವ ರೀತಿ ಅವರಿಗೆ ಕಾಯಿಲೆಯನ್ನು ಫೈಟ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅಂತ. ಈಗ ಟಿಬಿ ಔಷಧ ಬಂದರೂ ಕೂಡ ಟಿಬಿಯಿಂದ ಸಾಯುವುದು ನಿಲ್ಲಿಲ್ಲ. ಯಾಕಂದರೆ ಪೌಷ್ಟಿಕ ಆಹಾರ ಇಲ್ಲದೆ ಅವರಿಗೆ ಅದನ್ನು ಕಾಯಿಲೆಯನ್ನು ಫೈಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ವರ್ಷದಿಂದ ಟಿಬಿ ರೋಗಿಗಳಿಗೆಲ್ಲ ಒಂದು ₹1,000 ತಿಂಗಳಿಗೆ ಅಲವೆನ್ಸ್ ಸಿಗುತ್ತೆ. ಅದರಿಂದ ಪೌಷ್ಟಿಕ ಆಹಾರವನ್ನು ಅವರು ಪರ್ಚೇಸ್ ಮಾಡಿ ಸ್ವೀಕರಿಸಬಹುದು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪೌಷ್ಟಿಕಾಂಶದ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾದ ಡಾ ಮಾಧವಿ ಭಾರ್ಗವ ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.